ನಮಸ್ತೆ ಸರ್. ನಮಸ್ತೆ. ನಿನ್ನ ಹೆಸರು ಏನು? ರವಿ ಅಂತೇಳಿ. ಹಾಂ ಹೇಳಿ. ನಿನಗೆ ಮುಂಚೆ ಏನು ಪ್ರಾಬ್ಲಮ್ ಇದೆ? ನನಗೆ ಸೊಂಟ ನೋವು ಇತ್ತು ಇಲ್ಲಿ ಎಡಭಾಗದಲ್ಲಿ ಒಂದು ಸೈಡು. ಅದು ತುಂಬ ಟೈಮಿಂದ ನಮಗೆ ವಾಸಿ ಆಗಿರಲಿಲ್ಲ. ಆಮೇಲೆ ಮಡಿಕೇರಿ ಹಾಸ್ಪಿಟ್ಲಿಗೆ, ಸೋಮವಾರಪೇಟೆ ಹಾಸ್ಪಿಟ್ಲ್ ಎಲ್ಲ ತೋರಿಸಿದ್ದೆ, ಇಲ್ಲಿಯೂ ಗುಣ ಆಗಲಿಲ್ಲ. ಆಮೇಲೆ ನಾನು ಬೇರೆ ಯಾರೋ ಇಲ್ಲಿ ಹೇಳಿದೆ, ಈ ಥರ ಕುಶಲನಗರ ಕೊಪ್ಪಕ್ಕೆ ಹೋಗಿದ್ದೀನಿ. ಅಲ್ಲಿ ಅದೇ ಅಡ್ರೆಸ್ ತಗೊಂಡು ಇಲ್ಲಿ ಬಂದಾಗ ನೀವು ನಮಗೆ ಇಲ್ಲಿ ರೂಮಲ್ಲಿ ಟ್ರೀಟ್ಮೆಂಟ್ ಮಾಡಿದ್ರಿ. ಟ್ರೀಟ್ಮೆಂಟ್ ಮಾಡಾದ್ಮೇಲೆ ಮತ್ತೆ ನೀವು ಮಾತ್ರೆಗಳನ್ನ ಕೊಟ್ಟರೆ ಮಾತ್ರೆಗಳನ್ನ ತಗೊಂಡು ಸರಿಯಾದ ಟೈಮಿಗೆ ಮಾತ್ರೆಗಳನ್ನ ತಗೊಂಡೆ. ಆನಂತರ ಒಂದು ತಿಂಗಳಲ್ಲಿ ಸರಿಯಾಗಿ ಗುಣ ಆಯಿತು. ಈಗೇನು ತೊಂದರೆ ಇಲ್ಲ. ಈಗ ನಿಮಗೆ ಸೊಂಟಗೆ ಏನಕ್ಕೆ ನೋವಿಲ್ಲ? ಇಲ್ಲ. ಮೊದಲು ಆತ ಅಷ್ಟು ನೋವಿತ್ತು, ಈಗ ಇಟ್ಕೊಂಡು ಇರಬೇಕಿತ್ತು. ಈಗ ಆ ಥರ ನೋವೇನಿಲ್ಲ. ಈಗ ವಾಸ ಆಗಿದೆ. ಓಕೆ. ಈಗ ಏನು ಪ್ರಾಬ್ಲಮ್ ಇದೆ? ಈಗ ಅದೇ ಬಲಗಾಲು ಹಿಂಬಡಿ ಅಲ್ಲಿ ಹಿಂದೆ ಒಂದು ಸೈಡಲ್ಲಿ ಕೆಳಗಿಂದ ಒಳಗಡೆ ನೋವಿದೆ. ಹಾಗೆ ನೀವು ಕಳಿಸೋದು ಹೇಗೆ ಗುಣ ಆಯಿತು ಹಾಗೆ ಗುಣ ಆಗ್ಬೋದು ಅಂತ ನಂಬಿಕೆ ಇಲ್ಲಿ ಬಂದಿದೆ. ಓಕೆ. ಥ್ಯಾಂಕ್ ಯು.